ಬೆಳ್ಳಂಪಳ್ಳಿಯ ಜೈ ಹಿಂದ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ಕಾಯಂ ಶಿಕ್ಷಕರನ್ನು ನೇಮಿಸದಿದ್ದರೆ ಮಂಗಳವಾರದಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಈ ಶಾಲೆಯ ಏಕೈಕ ಶಿಕ್ಷಕಿಯಾದ ಶಾಂತಾ ಬಿ ಎಂಬುವರು 31/10/2021 ಸೇವೆಯಿಂದ ವಯೋನಿವೃತ್ತಿ ಹೊಂದಿದ್ದಾರೆ. ಸದ್ಯ ಶಾಲೆಯಲ್ಲಿ 73 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಶಿಕ್ಷಕರ ಸಂಖ್ಯೆ ಶೂನ್ಯ. ಇಷ್ಟೊಂದು ಮಕ್ಕಳಿದ್ರೂ ಶಿಕ್ಷಕರಿಲ್ಲದೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ. ಈ ಮಕ್ಕಳು ಭವಿಷ್ಯದ ಪ್ರಜೆಗಳಾಗಿದ್ದು ಮುಂದೆ ಎಂಜಿನಿಯರ್, ಡಾಕ್ಟರ್ ಆಗುವ ಕನಸು ಕಾಣುತ್ತಿದ್ದಾರೆ. ಆದರೆ ಸರ್ಕಾರವು ಈ ಶಾಲೆಯನ್ನು ನಿರ್ಲಕ್ಷ್ಯ ಮಾಡಿದೆ. ಊರವರು ಮತ್ತು ಹಳೆ ವಿದ್ಯಾರ್ಥಿಗಳು ಈ ಸಂಬಂಧ ಎಷ್ಟೇ ಮನವಿ ಮಾಡಿದರೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಸೋಮವಾರದೊಳಗೆ ಈ ಸಮಸ್ಯೆ ಬಗೆಹರಿದಿದ್ದರೆ ಮಂಗಳವಾರ ವಿದ್ಯಾರ್ಥಿಗಳು ಮತ್ತು ಹಳೆ ವಿದ್ಯಾರ್ಥಿಗಳು ಸೇರಿ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಈ ಶಾಲೆಯ ದುಸ್ಥಿತಿಯನ್ನು ನೋಡುವಾಗ ಬಹಳಷ್ಟು ಖೇದ ಅನಿಸ್ತಾ ಇದೆ. ಯಾಕೆಂದರೆ ಈಗಾಗಲೇ ಸಾಕಷ್ಟು ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ಮುಚ್ಚಿವೆ ವಿದ್ಯಾರ್ಥಿಗಳಿಲ್ಲದೆ. ಆದರೆ ವಿದ್ಯಾರ್ಥಿಗಳು ಇರುವಂತಹ ಇಂತಹ ಶಾಲೆಗಳಲ್ಲಿ ಸರ್ಕಾರ ಶಿಕ್ಷಕರನ್ನು ನೇಮಕ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಬಹುಶಃ ಕೇವಲ ಇದೊಂದು ಬೆಳ್ಳಂಪಳ್ಳಿಯ ಜೈ ಹಿಂದ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಕಥೆ ಅಲ್ಲ. ಇಂಥದ್ದು ಅನೇಕ ಶಾಲೆಗಳು ಉಡುಪಿ ಜಿಲ್ಲೆಯಾದ್ಯಂತ ಇವೆ. ಆದರೆ ಶಾಸಕರೇ, ಸಂಸದರೇ ಇತ್ತ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯಿರಿ. ಆ ಮೂಲಕವಾಗಿ ಒಂದು ಪಾಪ ಹಳ್ಳಿ ಮಕ್ಕಳು ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಅವರು ಪೇಟೆಗೆ ಬರೋದಕ್ಕೆ ಬಹಳಷ್ಟು ಕಷ್ಟ ಇದೆ. ಅದೇ ರೀತಿಯಾಗಿ ಇರುವ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಮಕ್ಕಳಿಗೆ ಸಹಾಯ ಆಗಬೇಕು. ಅದೇ ರೀತಿಯಾಗಿ ಒಬ್ಬರೇ ಶಿಕ್ಷಕಿ ಇದ್ದಾರೆ. ಆದರೆ ಈಗ ಸದ್ಯಕ್ಕೆ ಏನಂದರೆ ಅಲ್ಲಿ ಹೇಳೋ ಪ್ರಕಾರ ಕಾಯಂ ಶಿಕ್ಷಕರ ಸಂಖ್ಯೆ ಶೂನ್ಯ. ಆದರೆ ಹಳೆ ವಿದ್ಯಾರ್ಥಿಗಳು ಸಾಕಷ್ಟು ಮನವಿಯನ್ನು ಮಾಡಿದ್ದಾರೆ, ಸಪೋರ್ಟನ್ನು ಮಾಡಿದ್ದಾರೆ. ಆದರೆ ಯಾಕೋ ಸರ್ಕಾರ ಕಣ್ಣು ತೆರೀತೇ ಇಲ್ಲ. ಬಹುಶಃ ಅಸಡ್ಡೆಯೋ ಉದಾಸೀನವೋ ಅಧಿಕಾರಿಗಳೇ ಉತ್ತರ ಹೇಳಬೇಕು. ನಮಗೆ ಮುಖ್ಯೋಪಾಧ್ಯಾಯರು ಬೇಕು, ಇಲ್ಲದಿದ್ದರೆ ನಾವು ಸತ್ಯಾಗ್ರಹ ಮಾಡ್ತೇವೆ ಮತ್ತು ಈ ಶಾಲೆಗೋಸ್ಕರ ನಾವು ಹೋರಾಡ್ತೇವೆ. ನಮಗೆ ಈ ಶಾಲೆಗೆ ಪರ್ಮನೆಂಟ್ ಟೀಚರ್ ಬೇಕು, ಇಲ್ಲದಿದ್ದರೆ ನಾವು ಸತ್ಯಾಗ್ರಹವನ್ನು ಮಾಡ್ತೇವೆ. ಬೇಕೇ ಬೇಕು, ಟೀಚರ್ ಬೇಕು. ಬಗ್ಗೆ ಶಾಲಾ ಮ್ಯಾನೇಜ್ಮೆಂಟ್ ಇರ್ಬೋದು, ಸ್ಥಳೀಯರಿರ್ಬೋದು ಅಥವಾ ಹಳೆ ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಸಹ ಜಿಲ್ಲಾಧಿಕಾರಿಯವರು, DDP ಅವರು ಹಾಗೆ BE ಅವರ ಗಮನಕ್ಕೆ ತಂದಿದ್ದಾರೆ. ಯಾವುದೇ ಒಂದು ಪರಿಹಾರ ಸಿಗಲಿಲ್ಲ. ಇವತ್ತು ಮಕ್ಕಳು ಇಲ್ಲಿ ಕಲಿತಿರುವಂತಹ 67 ಮಕ್ಕಳು ನಮಗೆ ಟೀಚರ್ ಬೇಕು, ನಮಗೆ ಒಂದು ಮುಖ್ಯೋಪಾಧ್ಯಾಯರನ್ನು ಕೊಟ್ಟು ಈ ಶಾಲೆಯ ವ್ಯವಸ್ಥೆಯನ್ನು ಸರಿಪಡಿಸಿ ಅನ್ನುವಂತಹ ಒಂದು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಬ್ರಹ್ಮಾವರ ತಾಲೂಕಿನ ಜೈ ಹಿಂದ್ ಅನುದಾನಿತ ಶಾಲೆಯಲ್ಲಿ ಒಂದು ಬಹಳಷ್ಟು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಕಳೆದ ಹಲವಾರು ತಿಂಗಳಿಂದ ಇಲ್ಲಿ ಒಬ್ಬ ಮುಖ್ಯೋಪಾಧ್ಯಾಯರು ಇಲ್ಲದೆ ಮಕ್ಕಳು ಹಾಗೆ ಇಡೀ ಶಾಲೆಯ ಮ್ಯಾನೇಜ್ಮೆಂಟ್ ಒಂದು ಪರದಾಡುವಂತಾಗ್ತಾ ಇದೆ. ಕನ್ನಡ ಉಳಿಸಿ, ಕನ್ನಡವನ್ನು ಬೆಳೆಸಿ ಅಂತ ಇದೊಂದು ಸ್ಲೋಗನ್ ಮಾತ್ರ ಅಲ್ಲದೆ ಇಲ್ಲಿನ ಈ ಶಾಲೆಯ ಒಂದು ಪರಿಸ್ಥಿತಿಯನ್ನು ನೋಡುವಾಗ ಭಾಳ ದುಃಖ ಆಗುವಂಥದ್ದು. ನೋಡಿ, ಈ ದೇಶದ ಭವಿಷ್ಯವನ್ನು ರೂಪಿಸಬೇಕಾದಂಥ ಈ ಮಕ್ಕಳು ಇವತ್ತು ಇಲ್ಲಿ ಶಿಕ್ಷಕರಿಲ್ಲದೆ ಪರದಾಡುವಂಥ ಪರಿಸ್ಥಿತಿ. ಇಲ್ಲಿ ಶಿಕ್ಷಕರು 4 ಶಿಕ್ಷಕರಿದ್ದಾರೆ, ಗೌರವ ಶಿಕ್ಷಕರಾಗಿ ಬರುವಂಥದ್ದು. ಪರ್ಮನೆಂಟ್ ಶಿಕ್ಷಕರಿಗೆ ಸುಮಾರು 70-75 ಸಾವಿರ ಸಂಬಳ ಸರ್ಕಾರ ನೀಡುವಂಥದ್ದು. ಇವರು ಇಲ್ಲಿ ಸುಮಾರು ಕೇವಲ ಒಂದು 3-4 ಸಾವಿರ ರೂಪಾಯಿಗೆ ಇವರ ಕಾಳಜಿಗೆ ನಾವೊಂದು ಶಬಾಷ್ ಅಂತ ಹೇಳಬೇಕು, ನಾವೊಂದು ಅವರಿಗೆ ಧನ್ಯವಾದವನ್ನು ಸಮರ್ಪಿಸಲೇಬೇಕು. ಯಾಕಂತ ಹೇಳಿದ್ರೆ ಇಷ್ಟು ಮಕ್ಕಳ ಭವಿಷ್ಯ ಒಂದು ಹಾಳಾಗಬಾರ್ದು, ಇವರ ಭವಿಷ್ಯ ಕುಂಠಿತ ಆಗಬಾರ್ದು ಅನ್ನೋ ಒಂದು ಕೇವಲ ಒಂದೇ ಒಂದು ಉದ್ದೇಶದಲ್ಲಿ ಅವರೊಂದು ಇಲ್ಲಿಗೆ ಬಂದು ಶಿಕ್ಷಣವನ್ನು ನೀಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ